ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ 2022 ಮತ್ತು 2023ನೇ ಗೌರವ ಪ್ರಶಸ್ತಿ ಪ್ರದಾನ ಸಂಶೋಧನಾ ಪ್ರಬಂಧ ಮತ್ತು ಕೃತಿಗಳ ಬಿಡುಗಡೆ ಸಮಾರಂಭವು ಮಡಿಕೇರಿಯ ಕೊಡಗು ಗೌಡ ಸಮಾಜದ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ವೇದಿಕೆಯಲ್ಲಿದ್ದ ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಇದೇ ವೇಳೆ ಶಿಕ್ಷಣ ತಜ್ಞರಾದ ಪ್ರೊಫೆಸರ್ ಕೆಗಿ ರಾಧಾಕೃಷ್ಣ ಅವರು ಮಾತನಾಡಿ, ಒಂದು ಸಣ್ಣ ಅಕಾಡೆಮಿಯ ಮೂಲಕ ಕಾವೇರಿ ಮತ್ತು ಪಯಶ್ವಿನಿಯ ತಪ್ಪಲಿನಲ್ಲಿರುವ ಸಮುದಾಯದ ಭಾಷೆಯನ್ನ ಸದ್ಭಪೂರ್ಣವಾಗಿ ಮಾಡುವುದಕ್ಕೆ ಅರೆಭಾಷೆ ಅಕಾಡೆಮಿ ಕಾರಣವಾಯಿತು ಎಂದು ಹೇಳಿದರು. ವಿಶಾಲವಾದ ಒಂದು ಕೆಲಸ ಮಾಡಬೇಕು. ಅದರಲ್ಲಿ ಕೊಡವ ಮತ್ತು ಗೌಡ ಸಂಬಂಧ. ಈಗ ರಾಜೇಶ್ ಹೇಳ್ತಾ ಇದ್ದ, ನಾವು ಬಿಳಿ ಬಟ್ಟೆ ಹಾಕಿವೆ, ಅವು ಕಪ್ಪು ಬಟ್ಟೆ ಹಾಕಿವೆ, ಯೂನಿಫಾರ್ಮ್. E.M. ಫಾರ್ಸ್ಟರ್ ಒಂದು ಮಾತು ಹೇಳಿದೆ, ವಾಟ್ ಎವರ್ ಕಲರ್ ಆಫ್ ದ ಡ್ರೆಸ್ ವಿ ವೇರ್, ಇನ್ಸೈಡ್ ವಿ ಆರ್ ದ ಹ್ಯೂಮನ್ ಬಾಡಿ ಸೇಮ್. ಈ ಮಾತನ್ನ ಯಾಕೆ ಹೇಳಕ್ಕೆ ಹೋದನಂದ್ರೆ, ನನ್ನ ಮಂಗ ಅಮೇರಿಕದ MD ಆಂಡರ್ಸನ್ ಹಾಸ್ಪಿಟಲ್ ಕನ್ಸಿಡರ್ ಟು ಬಿ ವರ್ಲ್ಡ್ ನಂಬರ್ 1 ಇನ್ ಕ್ಯಾನ್ಸರ್ ರಿಸರ್ಚ್. ಅವ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ರೇಡಿಯಾಲಜಿ. ಅವನ ಕೆಲ ಹೋಗೋಣ ಒಂದ್ಸಲ ಹೇಳ್ತಾವ ನನಗೆ, ನಿನ್ನ ಒರಿಜಿನಲ್ ಯಾರು ಅಂತ ನಿನಗೆ ಗೊತ್ತಾಗಬೇಕೋ ಅಂತ ಕೇಳ್ತೆ. ನನ್ನ ಒರಿಜಿನಲ್ ನೀ ಏನು ನೋಡುದು, ಅದು ನಿನ್ನ ಒರಿಜಿನಲ್ ನೋಡು ಅಂದೆ. ಬಂದು ನನ್ನ ಸಲಿವ ಕಲೆಕ್ಟ್ ಮಾಡಿ ಲ್ಯಾಬಿಗೆ ಕಳಿಸ್ತು. 3 ತಿಂಗಳಾದ್ಮೇಲೆ ನನಗೆ ರಿಪೋರ್ಟ್ ಬಂತು. ನನ್ನ ಮೂಲದ ಅಪ್ಪ ಇಥಿಯೋಪಿಯಾದಲ್ಲಿ ಹುಟ್ಟಿ ಹೀಗೇ ಹೋಗಿ ಜೋರ್ಡಾನಿಗೆ ಹೋಗಿ ಜೋರ್ಡಾನಿಂದ ಅಫ್ಘಾನಿಸ್ತಾನ ಮೂಲಕ ಸೌತ್ ಇಂಡಿಯಾಗೆ ಬಂದ. ನಾನು ಯಾರು? ನಮ್ಮ ಮೂಲದ ತಾಯಿ ಇಥಿಯೋಪಿಯಾದಲ್ಲಿ ಹುಟ್ಟಿ ಜೋರ್ಡಾನಿಗೆ ಹೋಗದೆ ಅಫ್ಘಾನಿಸ್ತಾನದಿಂದ ಬಂದು ಸೌತ್ ಇಂಡಿಯಾಗೆ ಬಂದರು. ಆಮೇಲೆ ಅವ ಹೇಳ್ತು, ದಿ ಸ್ಟಾಕ್ ಆಫ್ ದ ಹ್ಯೂಮನ್ ಬೀಯಿಂಗ್ಸ್ ಆರ್ ಸೇಮ್. ಹೇಳಿ, ನಮ್ಮ ಬ್ಲಡ್ ಗ್ರೂಪ್ ಎಷ್ಟು ಡಾಕ್ಟ್ರೆ? 3+- 6. ಜಗತ್ತಿನ ಬೇರೆ ಯಾವ ಹ್ಯೂಮನ್ ಬೀಯಿಂಗ್ಸ್ಗೂ ಬೇರೆ ಬ್ಲಡ್ ಗ್ರೂಪ್ ಇಲ್ಲ. ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದಗೌಡ ಅವರು ಮಾತನಾಡಿ, ಯುನೆಸ್ಕೋದ ಪ್ರಕಾರ ಭಾರತದಲ್ಲಿ 124 ಭಾಷೆಗಳು ಅಪಾಯದ ಅಂಚಿನಲ್ಲಿದೆ, 101 ಭಾಷೆ ಅತಿ ಅಪಾಯದಲ್ಲಿದೆ. ಕಳೆದ 4 ವರ್ಷಗಳಲ್ಲಿ 71 ಭಾಷೆಗಳು ನಶಿಸಿ ಹೋಗಿವೆ. ಕರ್ನಾಟಕ ರಾಜ್ಯದಲ್ಲಿ ಕೊಡವ, ಕೊಂಕಣಿ, ತುಳು, ಅರೆಭಾಷೆಗಳು ಕರ್ನಾಟಕಕ್ಕೆ ಸರಿಸಾಟಿಯಾದ ಭಾಷೆಗಳು. ಭಾಷೆ ಸಮಾಜದ ಮತ್ತು ಸಮುದಾಯದ ಎಲ್ಲ ವಿಚಾರಗಳನ್ನು ಕ್ರೋಢೀಕರಣ ಮಾಡುವಂತಹ ಶಕ್ತಿ ಇದೆ ಎಂದು ಹೇಳಿದರು. ಇದೆಲ್ಲವೂ ಕೂಡ ಕ್ರೋಢೀಕೃತವಾದಂತಹ ಹಿನ್ನೆಲೆಯಲ್ಲಿ ಅದೆಲ್ಲವೂ ಕೂಡ ವಿವಿಧತೆಯಲ್ಲಿ ಏಕತೆಯಾಗಿ ಮೂಡಿ ಬಂದ ಕಾರಣವೇ ಭಾರತ ದೇಶ ಜಗತ್ತಿನ ಅತ್ಯಂತ ಯಶಸ್ವಿ ರಾಷ್ಟ್ರ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇದಕ್ಕೆ ಕೊಡುಗೆ ಕೊಟ್ಟದರಲ್ಲಿ ಅರೆಭಾಷೆ ಕೂಡ ಅತ್ಯಂತ ಪ್ರಮುಖ ಸ್ಥಾನದಲ್ಲಿದೆ ಅಂತ ಭಾರಿ ಗೌರವದಿಂದ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ನಿಜ, ಇವತ್ತು ಹತ್ರ 22 ಭಾಷೆಗಳು ಹಿಂದೆ ನಮ್ಮ 8ನೇ ಸಂವಿಧಾನದ ಪರಿಚಯದಕ್ಕೆ ಸೇರಿದ್ದು. ಇತ್ತೀಚೆಗೆ ಮೊನ್ನೆ ಕಳೆದ ವರ್ಷ ಒಂದು 3 ಭಾಷೆಗಳನ್ನು ಮತ್ತೆ ಸೇರಿಸಿ ಸುಮಾರು 25 ಭಾಷೆಗಳು. ಯಾಕೆ ನಾವು 8ನೇ ಪರಿಚಯದಕ್ಕೆ ಸೇರಿದ ಭಾಷೆ ಆಗಬೇಕು ಅಂತ ಹೇಳಿದರೆ, ಸರ್ಕಾರಿ ಸವಲತ್ತುಗಳು, ಸರ್ಕಾರದಿಂದ ಆರ್ಥಿಕ ಸಹಾಯಗಳು, ಸರ್ಕಾರದ ವತಿಯಿಂದ ನಡೆಯುವಂಥ ವಿವಿಧ ಪರೀಕ್ಷೆಗಳು, ಮತ್ತೊಂದೆಲ್ಲವೂ ಕೂಡ ಅದರಲ್ಲಿ ಬಂದು ಯಾರು ಆ ಭಾಗದಲ್ಲಿರುವಂಥ ನಮ್ಮ ಆ ಸಮಾಜದ ಸಮುದಾಯದ ಎಲ್ಲರಿಗೂ ಕೂಡ ಪ್ರಯೋಜನ ಆಗುತ್ತೆ ಅಂತ ಹೇಳಿ. ಆದರೆ ನಾನೊಂದು ನಿಶ್ಚಯವಾಗಿ ಹೇಳಬಲ್ಲೆ, ನಾನು ಕಂಡುಕೊಂಡಂಥ ನಗ್ನ ಸತ್ಯ ಏನು ಅಂತ ಹೇಳಿದರೆ, ಸಣ್ಣ ಭಾಷೆಗಳಲ್ಲಿರುವಷ್ಟು ಸಂಸ್ಕೃತಿ ಸಂಸ್ಕಾರಗಳು. ಶಾಸಕ ಎಸ್ ಪೊನ್ನಣ್ಣ ಅವರು ಮಾತನಾಡಿ, ಪ್ರಾದೇಶಿಕ ಭಾಷೆಗಳು ಅಪಾಯವನ್ನು ಎದುರಿಸುವಂತಹ ಸನ್ನಿವೇಶವನ್ನು ಕಾಣುತ್ತಿದ್ದೇವೆ. ಭಾಷೆಯನ್ನು ಉಳಿಸಬೇಕಾದ ಜವಾಬ್ದಾರಿ ಹೆಚ್ಚಿದೆ. ಅರೆಭಾಷೆ ಅಕಾಡೆಮಿಯಿಂದ ನಡೆಸುವ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕಾರ ಬೆಂಬಲ ನೀಡುವುದಾಗಿ ಹೇಳಿದರು. ಈ ನಾಡಿನಲ್ಲಿ ತನ್ನದೇ ಆದಂಥ ವಿಶಿಷ್ಟ ಇದೆ. ಕರ್ನಾಟಕ ರಾಜ್ಯದಲ್ಲೇ ಕೊಡಗಿನಲ್ಲಿರುವಂಥ ವಿಶಿಷ್ಟೆಗಳನ್ನು ತಾವೆಲ್ಲೂ ಬೇರೆ ಕಡೆ ಕಾಣಲಿಕ್ಕೆ ಸಾಧ್ಯ ಆಗಲ್ಲ. ಈ ವಿಶಿಷ್ಟೆಗೆ ಒಂದು ಮೂಲ ಕಾರಣ ಅಂತ ಹೇಳಿದ್ರೆ, ಇಲ್ಲಿ ವಾಸವಾಗಿರುವಂಥ ಅರೆಭಾಷೆ ಸಮುದಾಯದವರು, ಅವರ ಸಂಸ್ಕೃತಿ ಭಾಷೆಯನ್ನು ಬಿಟ್ಟು ಕೊಡಗಿನ ವಿಶಿಷ್ಟತೆಯನ್ನು ಮತ್ತು ಕೊಡಗು ನಾಡನ್ನು ಬಿಂಬಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಈ ಭಾಷೆ ಉಳಿಬೇಕು, ಸಾಹಿತ್ಯ ಉಳಿಬೇಕು,
ಮತ್ತು ಜನಾಂಗದಲ್ಲಿ ಇರುವಂಥ ಎಲ್ಲ ಆಚಾರ ವಿಚಾರಗಳು ಸಂಪ್ರದಾಯಗಳು ಉಳಿಬೇಕು ಅಂಥೇಳಿ 2011ನೇ ಇಸ್ವಿನಲ್ಲಿ ಒಂದು ಮುನ್ನಾಲೋಚನೆಯನ್ನಿಟ್ಟು ಈ ಸಾಹಿತ್ಯ ಅಕಾಡೆಮಿಯನ್ನು ಕೊಡುಗೆಯಾಗಿ ಕೊಟ್ಟಂಥ ಕೀರ್ತಿ ಇವತ್ತು ಸದಾನಂದ ಗೌಡರಿಗೆ ಸಲ್ತದೆ. 2022ನೇ ಗೌರವ ಪ್ರಶಸ್ತಿಯನ್ನು ಸಂಶೋಧನೆ ಮತ್ತು ಅರೆಭಾಷೆ ಸಾಹಿತ್ಯದಲ್ಲಿ ಡಾಕ್ಟರ್ ಕಾವೇರಿ ಮನೆ ಭೋಜಪ್ಪ, ಶಿಕ್ಷಣ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರ್ ಕೆವಿ ಚಿದಾನಂದ, ಅರೆಭಾಷೆ ಮತ್ತು ಸಂಸ್ಕೃತಿ ಸೇವೆಯಲ್ಲಿ ತುಂತಜೆ ವೆಂಕಟೇಶ್ ಹಾಗೂ 2023ನೇ ಗೌರವ ಪ್ರಶಸ್ತಿಯನ್ನು ಅರೆಭಾಷೆ ಸಾಹಿತ್ಯ ಮತ್ತು ಶೈಕ್ಷಣಿಕ ಸೇವೆಯಲ್ಲಿ ಕುಯಿಂತೋಡು ದಾಮೋದರ್, ಅರೆಭಾಷೆ ಅಧ್ಯಯನ ಮತ್ತು ಸಂಶೋಧನೆಗೆ ಎಕೆ ಹಿಮಕರ, ಅರೆಭಾಷೆ ಸಾಧಕಿ ಮತ್ತು ಕಲಾ ಪೋಷಕರಾದ ಕೂಡಕಂಡಿ ಕಾವೇರಮ್ಮ ಸೋಮಣ್ಣ ಅವರಿಗೆ ಗೌರವ ಪ್ರಶಸ್ತಿ ನೀಡಿ ಪ್ರದಾನಿಸಲಾಯಿತು. ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂಥರ್ಗೌಡ ಅವರು ಮಾತನಾಡಿ, ಅರೆಭಾಷೆ ಅಕಾಡೆಮಿಯ ಮೂಲಕ ಸಾಧಕರನ್ನು ಗುರುತಿಸಿ ಸನ್ಮಾನಿಸುವ ಕಾರ್ಯಕ್ರಮ ಹೆಚ್ಚು ಮೌಲ್ಯಯುತವಾದುದು. ಇನ್ನಷ್ಟು ಕಾರ್ಯಕ್ರಮಗಳು ಅರೆಭಾಷೆ ಅಕಾಡೆಮಿಯ ಮೂಲಕ ನಡೆಯಲಿ ಎಂದರು. ಈ ಥರ ಸಂಸ್ಥೆಗಳು ಯಾವುದೋ ಅಕಾಡೆಮಿಗಾಗಿರ್ಬೋದು, ಅವರೆಲ್ಲ ನಿಮ್ದೇನು ಜವಾಬ್ದಾರಿ, ರಾಜಕೀಯ ಹೊರತುಪಡಿಸಿ ಜನಾಂಗಕ್ಕೆ ಒಂದಾಗಬೇಕು ಅಂತ ನಿಮ್ಮ ಜವಾಬ್ದಾರಿ ತಗೋಬೇಕು. ನಮ್ಮ ಅನುಕೂಲಕ್ಕೆ ನಾವು ಮಾಡ್ಕೊಳ್ತಾ ಇರ್ತೀವಿ ಚುನಾವಣೆ ಸಂದರ್ಭದಲ್ಲಿ. ದಯವಿಟ್ಟು ಹೌದು, ನಮ್ಮ ಸರ್ಕಾರದ ನೇತೃತ್ವದಲ್ಲಿ ನಿಮಗೆ ಅಪಾಯಿಂಟ್ಮೆಂಟು ಆಗಿದೆ, ಮಾತ್ರ ಆ ಸಂದರ್ಭದಲ್ಲಿ ಅಂತ ನೋಡ್ದಂಗೆ ಬರೀ ನಮ್ಮ ಪಾರ್ಟಿಯವ್ರನ್ನೂ ವೇದಿಕೆ ಮೇಲೆ ಕೂರಿಸ್ಕೊಂಡು ಕಾರ್ಯಕ್ರಮ ಮಾಡೋದು ತಪ್ಪು. ಎಲ್ಲರೂ ವಿಶ್ವಾಸಕ್ಕೆ ತೊಗೊಂಡ್ರೆ ಜನಾಂಗದ ಒಂದು ಒಳ್ಳೆ ರೀತಿಯಲ್ಲಿ ಅಭಿಪ್ರಾಯ ಸಿಗ್ತದೆ. ಭಾಷೆ ವಿಚಾರದಲ್ಲಿ ನನಗೊಂದು ಸಣ್ಣ ಕಿವಿ ಮಾತು, ಯಾರಾದರೆ ಏನಾದ್ರೆ ನಮ್ಮವ್ರ ಮೇಲೆ ಟೀಕೆ ಮಾಡಿದ್ರು ನೀವು ಧೈರ್ಯ ಇರಿ. ನಮಗೆ ಯಾವ ಕಾರಣಕ್ಕೂ ಇನ್ಸೆಕ್ಯೂರಿಟಿ ನಮ್ಮಲ್ಲಿ ಇರಬಾರ್ದು. ನಮ್ಮ ನಿಲುವು, ನಮ್ಮ ಭಾಷೆ ಯಾವ ಕಾರಣಕ್ಕೂ ಬೇರೆಯವ್ರಿಗೆ ನೀವು ಹೇಳ್ದಂಗೆ ಯಾರು ಟೀಕೆ ಮಾಡ್ತಾ ಇರ್ತಾರೆ ನಿರಂತರವಾಗಿ. ವಿಧಾನಸಭೆಯ ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಅವರು ಮಾತನಾಡಿ, ಸಾಧಕರು ಮಾಡಿದ ಸೇವೆ ಯುವ ಜನತೆಗೆ ಮಾರ್ಗದರ್ಶನ ಆಗಬೇಕು. ಅರೆಭಾಷೆ ಸಂಸ್ಕೃತಿ ಬೆಳೆಯಬೇಕೆಂದರೆ ಎಲ್ಲರ ಸಹಕಾರ ಅಗತ್ಯವಿದೆ ಎಂದರು. ಯಾಕಾಗಿ ಈ ಒಂದು ಭಾಷೆ ನಾವು ಬೆಳೆಸೋಕ್ಕೂ ಅದನ್ನು ದಿನನಿತ್ಯ ಅದನ್ನು ಉಪಯೋಗಿಸೋಕ್ಕೂ ಅನ್ನುವಂಥ ಹಿನ್ನೆಲೆಯನ್ನು ಭಾಳ ಸವಿಸ್ತಾರವಾಗಿ ಮನಮುಟ್ಟೋ ರೀತಿಯಲ್ಲಿ ಹೇಳೋಳು. ಮತ್ತು ಪುನರಾವರ್ತನೆ ಮಾಡೋದರಲ್ಲಿ ಯಾವ ಅರ್ಥನೂ ಇಲ್ಲ. ಬಹುಶಃ ನಮ್ಮ ದೇಶ ನಮಗೆಲ್ಲ ಗೊತ್ತಿರುವಂಥದ್ದೇ. ಯಾವುದಾದ್ರೂ ಒಂದು ಜಾತಿಲಿ ಇಲ್ಲಿ ಹುಟ್ಟೋಕ್ಕೂ ಜಾತಿ ಇಲ್ಲದೆ ಯಾರೂ ಹುಟ್ಟಕ್ಕೆ ಸಾಧ್ಯತೆಯೇ ಇಲ್ಲ. ಹುಟ್ಟಿದ ಮೇಲೆ ಆ ಜಾತಿಯ ಆಚಾರ ವಿಚಾರ ಸಂಸ್ಕೃತಿ ಬಗ್ಗೆ ಅಭಿಮಾನ ಸ್ವಾಭಾವಿಕವಾಗಿ ಇರೋಕ್ಕೂ, ಆದರೆ ದುರಾಭಿಮಾನ ಬೇಡ. ಇಷ್ಟನ್ನೇ ನಾವು ತಿಳ್ಕೊಂಡು ಇಂದು ಅರೆಭಾಷೆದರ ಬಗ್ಗೆ ಸಾಕಷ್ಟು ಸಂಶೋಧನೆ ಆಗ್ತಾಳು. ನಮ್ಮ ಕಾಲದಲ್ಲಿ ಮಂಗಳೂರು ಯೂನಿವರ್ಸಿಟಿಲಿ ಒಂದು ಅಧ್ಯಯನ ಪೀಠನೂ ಕೂಡ ಸ್ಥಾಪನೆ ಮಾಡೋಳು. ಹಾಗೆ ಕೊಡವ ಭಾಷೆಯ ಅಧ್ಯಯನ ಪೀಠ ಕೂಡ ಹುಟ್ಟು ಅಕಾಡೆಮಿ ಫೆಲೋಶಿಪ್ ಪಡೆದ ಸಂಶೋಧನಾ ಪ್ರಬಂಧ ಮತ್ತು ಅರೆಭಾಷೆ ಕೃತಿಗಳ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಿತು. 2022 ಮತ್ತು 23ನೇ ಸಾಲಿನಲ್ಲಿ ಬಿಡುಗಡೆಗೊಂಡ ಅರೆಭಾಷೆ ಕೃತಿಗಳಿಗೆ ಪ್ರೋತ್ಸಾಹಕ ಬಹುಮಾನಗಳನ್ನು ವಿತರಿಸಲಾಯಿತು. ಅರೆಭಾಷೆ ಮಾತನಾಡುವ ಪರಿಶಿಷ್ಟ ಜಾತಿ ಮತ್ತು ಇತರ ಫಲಾನುಭವಿಗಳಿಗೆ ಸಾಂಸ್ಕೃತಿಕ ಮತ್ತು ವಾದ್ಯ ಪರಿಕರಗಳ ವಿತರಣೆ ನಡೆಯಿತು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಸದಾನಂದ ಮಾವಜಿಯವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಈ ಇಂದಿನ ದಿನ ಫೆಲೋಶಿಪ್ ಪ್ರಬಂಧಗ ಹಿಂದೆ ಬಿಡುಗಡೆ ಆಗಿಟ್ಟು ಈ ಹಿಂದಿನ ಅಧ್ಯಕ್ಷರ ಲಕ್ಷ್ಮೀನಾರಾಯಣ ಕಜಗೆದ್ದಿ ಇರೋದು, ಅದಕ್ಕಿಂತ ಹಿಂದಿನ PC ಜಯರಾಮರವರ ಅವಧಿಯಲ್ಲಿ ಆದಂತಹ ಈ 12 ಪುಸ್ತಕ ಫೆಲೋಶಿಪ್ ಆಧಾರಿತ ಪ್ರಬಂಧಗಳ ಹಿಂದೆ ನಾವು ಬಿಡುಗಡೆ ಮಾಡಿದೋ. ಇದರಲ್ಲಿ ನಂತರ ನಾವು ಗೌರವ ಪ್ರಶಸ್ತಿನ ನಾವು ಈಗಾಗಲೇ ನೀಡಿದ. ಈ ಗೌರವ ಪ್ರಶಸ್ತಿಲಿ 2 ಗೌರವ ಪ್ರಶಸ್ತಿನ ನಾವು ಸುಳ್ಯ ಭಾಗಕ್ಕೆ, ದಕ್ಷಿಣ ಕನ್ನಡ ಭಾಗಕ್ಕೆ, ಮತ್ತು 4 ಗೌರವ ಪ್ರಶಸ್ತಿನ ನಾವು ಈ ಭಾಗಕ್ಕೆ ನಾವು ಅದರ ಅರ್ಹತೆಯ ಆಧಾರದಲ್ಲಿ ಮತ್ತು ಅವರ ಒಂದು ಏಜ್ ಫ್ಯಾಕ್ಟ್ರಿನೆಲ್ಲ ನೋಡಿಕೊಂಡು ನಾವು ಮಾಡಿಲ್ಲ. ಬಹಳಷ್ಟು ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ, ಕೊಡಗು ಗೌಡ ಸಮಾಜ ಒಕ್ಕೂಟದ ಅಧ್ಯಕ್ಷರಾದ ಸೂರ್ತಲೆ ಸೋಮಣ್ಣ, ತೇನನ ರಾಜೇಶ್,
ರಿಜಿಸ್ಟ್ರಾರ್ ಚಿನ್ನಸ್ವಾಮಿ, ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಕುಮಾರ್ ಹಾಗೂ ಅರೆಭಾಷೆ ಅಕಾಡೆಮಿಯ ಸದಸ್ಯರು ಉಪಸ್ಥಿತರಿದ್ದರು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾದ ಚಂದ್ರಶೇಖರ್ ಪೇರಾಲ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಗಣ್ಯರನ್ನ ಸ್ವಾಗತಿಸಿದರು. ಸಭಾ ಕಾರ್ಯಕ್ರಮದ ಮೊದಲು ಆರತಿ ಪುರುಷೋತ್ತಮ್ ಮತ್ತು ಬಳಗ ಸುಳ್ಯ ಇವರಿಂದ ಅರೆಭಾಷೆ ಹಾಡುಗಳ ರಸಮಂಜರಿ ನಡೆಯಿತು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್, ಮಡಿಕೇರಿ.